ಭರಣಿ ಉತ್ಸವದ ಪೂರ್ವಕಾಲದಲ್ಲಿ ಜೀರ್ಣೋದ್ಧಾರ ನಡೀತಾ ಇದ್ದಂತೆ ಆಗಲೇ ಹೇಳಿದೆ. ಇನ್ನು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರವು ಕೂಡ ನಮ್ಮ ಜೊತೆ ಪ್ರತಿ ಕಾರ್ಯಕ್ರಮ ಕೂಡ ಕೈ ಜೋಡಿಸ್ತಾ ಇದೆ. ಸರಿಸುಮಾರು 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳೊಂದಾಗಿರುವಂತಹ ಇಂಟರ್ಲಾಕ್ನ ಅಳವಡಿಕೆಗೆ ಅವರು ಸಹಕರಿಸಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ಆತ್ಮೀಯ ಸ್ವಾಗತ. ಜೊತೆಗೆ ಇಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ರಾಜಕೀಯ ಮುಖಂಡರುಗಳಿಗೆ, ಅತಿಥಿಗಳಿಗೆ, ಯುವ ವೇದಿಕೆ, ಮಹಿಳಾ ವೇದಿಕೆ, ಆಚಾರ ಭಟ್ಟವರ ಗುರಿಕಾರರ ಅನುಮೋದನೆ ಪಡೆದುಕೊಂಡು ಅವರ ಆಶೀರ್ವಾದ ಪಡೆದುಕೊಂಡು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ಎಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇಂಟರ್ಲಾಕ್ ಅಳವಡಿಕೆಯ ಯುಟಿ ಖಾದರ್ ಅವರು ನಮಗೆ ಪ್ರತಿ ಕಾರ್ಯಕ್ರಮ ಕೂಡ ಭರವಸೆ ನೀಡ್ತಾ ಇದ್ದಾರೆ, ನುಡಿದಂತೆ ನಡೆಯುವಂಥ ಒಬ್ಬ ಕಾರ್ಯಕರ್ತರು ಕೂಡ. ಹಾಗಾಗಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಇಂಟರ್ಲಾಕ್ ಅಳವಡಿಕೆಯ ಉದ್ಘಾಟನೆ ನಡೆಸಿಕೊಡಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದಾರೆ. ಮೂಡಾದ ಅಧ್ಯಕ್ಷರಾಗಿರುವ ಸದಾಶಿವ ಉಳ್ಳಾಲ್ ಅವರ ಉಪಸ್ಥಿತಿಯೊಂದಿಗೆ ಎಲ್ಲರ ಸಮಕ್ಷಮದಲ್ಲಿ ಇಂಟರ್ಲಾಕ್ ಅಳವಡಿಕೆಯ ನಗರಸಭಾ ಅಧ್ಯಕ್ಷರು 5 ಲಕ್ಷ ಅನುದಾನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಇವರೆಲ್ಲರ ಉಪಸ್ಥಿತಿಯಲ್ಲಿ ಉದ್ಘಾಟನೆ. ಭಗವತಿ ಮಾತೆಗೆ ಸಾಷ್ಟಾಂಗ ಅಡ್ಡ ಬಿದ್ದುಕೊಂಡು ಇವತ್ತು ನಮ್ಮ ಸಮಾಜದ ಭಗವತಿ ಕ್ಷೇತ್ರದಲ್ಲಿ ಈ ಒಂದು ಕಾಮಗಾರಿಯನ್ನು ನಾವು ಮಾಡಬೇಕೆಂಬ ಆಸೆ ಇಟ್ಟಾಗ ಈ ಕ್ಷೇತ್ರದ ಶಾಸಕರು, ಕರ್ನಾಟಕ ವಿಧಾನಸಭೆಯ ಸ್ಪೀಕರಾದಂಥ ನನ್ನ ಮೂಡದ ಸದಸ್ಯರಾದಂಥ ಸನ್ಮಾನ್ಯ ಯುಟಿ ಖಾದರ್ ಅವರು ಮೊದಲಾಗಿ ಒಪ್ಪಿಗೆಯನ್ನು ಕೊಟ್ಟು, ತದನಂತರ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ವೇದವಾಸ್ ಕಾಮತ್ರವರು ಕೂಡ ನಮ್ಮ ಮೆಂಬರು, ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟು, ಮೂಡಬಿದ್ರೆ ಕ್ಷೇತ್ರ ಶಾಸಕರಾದಂಥ ಉಮನಾಥ್ ಕೋಟೆನ್ ಕೂಡ ನನ್ನ ಮೆಂಬರ್, ಅವರು ಕೂಡ ಒಪ್ಪಿಗೆ ಕೊಟ್ಟು, 2 MLCಗಳು ಐವನ್ ಡಿಸೋಜರ್ ಅವರು ಮತ್ತು ಇನ್ನೋರ್ವ MLC ಅವರು ಕೂಡ ಮಂಜುನಾಥ್ ಭಂಡಾರಿಯವರು ಎಲ್ಲರ ಒಪ್ಪಿಗೆ ಪಡೆದು ನಮ್ಮ ಮೂಡದ ಸದಸ್ಯರಾದಂಥ ಗೌರವಾನ್ವಿತ ನೀರಜ್ ಚಂದ್ರ ಪಾಲ, ಆಮೇಲೆ ಅಬ್ದುಲ್ ಜಲೀಲ್ರವರು, ಆಮೇಲೆ ಸುಜ್ಮನ್ ಬಂಗೀರ್ರವರು, ಮಿಸ್ಕಿತ್ರವರ ಎಲ್ಲ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ನಾವು ಇದನ್ನು ಇಂಟರ್ಲಾಕ್ ಅಳವಡಿಸಲಿಕ್ಕೆ ಅವಕಾಶ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಈ ಭಾಗದ ಮಾಜಿ ಲೋಕಸಭಾ ಸದಸ್ಯರು, ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರು ಆತ್ಮೀಯರಾದಂಥ ನಳಿನ್ ಕುಮಾರ್ ಕಟೀಲ್ರವರೇ, ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ಆಚಾರಪಟ್ಟವರೇ, ಗುರಿಕಾರರೇ ಮತ್ತು ಸಮಾಜದ ಎಲ್ಲ ಬಂಧು ಬಳಗರೇ, ಭಾಳ ಸಂತೋಷ ಆಗ್ತದೆ. ನಮ್ಮಿಂದ ಆಗುವಂಥ ಕಿಂಚಿತ್ ಸೇವೆ ದಿವಂಗತ ಯುಟಿ ಫರೀದ್ರವರು ಕೂಡ ನಮ್ಮ ಮುಖ್ಯ ದೇವಸ್ಥಾನದ ಪುನರ್ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಅಂದಿನ ಕಾಲದಲ್ಲಿ ರೂಪಾಯಿ 2 ಲಕ್ಷದ ಅನುದಾನವನ್ನು ಒದಗಿಸಿಕೊಟ್ಟಿದ್ದರು. ತದನಂತರ ಈ ಕಟ್ಟೆಯ ಕೆಲಸ ಆಗುವಾಗ ಯುಟಿ ಖಾದರ್ ಅವರು 2 ಲಕ್ಷದ ಅನುದಾನವನ್ನು ಒದಗಿಸಿಕೊಟ್ಟಿದ್ದರು. ಇವತ್ತು ನಾನು ಆಮೇಲೆ ಶೌಚಾಲಯಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಇವತ್ತು ಈ ಒಂದು ಕಾಮಗಾರಿಗೆ ನಾವು ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 25 ಲಕ್ಷವನ್ನು ನೀಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಇದೆಲ್ಲ ಭಗವತಿ ಮಾತೆಯ ಆಶೀರ್ವಾದದಿಂದ ಆಗಿದೆ ಅಂತ ಹೇಳಿಕೊಂಡು, ಮತ್ತು ನಮ್ಮ ಎಲ್ಲ ಆಚಾರ ಪಟ್ಟವರು ಮತ್ತು ಗುರಿಕಾರರವರ ಆಶೀರ್ವಾದದಿಂದ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಕಾರ್ಯಕ್ರಮ ಬಹಳಷ್ಟು ಆಗಲಿ. ಈ ಭಗವತಿ ಕ್ಷೇತ್ರ ನಮ್ಮ 18 ಭಗವತ್ ಕ್ಷೇತ್ರಗಳಲ್ಲಿ ಒಂದಾದ ಉಳ್ಳಾಲ ಭಗವತ್ ಕ್ಷೇತ್ರ ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಸಮಾಜದ ಬಾಂಧವರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದೆ ಅಂತ ಹೇಳುವಂಥ ವ್ಯವಸ್ಥೆ ಬರಲಿ ಅಂತ ಹೇಳಿಕೊಂಡು, ಅದಲ್ಲದೆ ಸೋಮೇಶ್ವರ ನಮ್ಮ ಯಾತ್ರಿ ನಿವಾಸವನ್ನು ಸುಮಾರು 50 ಲಕ್ಷ ರೂಪಾಯಿಯಲ್ಲಿ ಅದು ಕೂಡ ಯುಟಿ ಖಾದರ್ ಅವರು ಒದಗಿಸಿಕೊಟ್ಟಿದ್ದಾರೆ ನಮಗೆ. ಈ ಎಲ್ಲ ಸಂದರ್ಭದಲ್ಲಿ ಇವತ್ತು ಅವರು ಉದ್ಘಾಟನೆ ಬರಬೇಕಿತ್ತು. ಅನಿವಾರ್ಯ ಕಾರಣದಿಂದ ಅವರಿಗೆ ಕ್ಯಾಲಿಕಟ್ಟಲ್ಲಿ ಇರಬೇಕಾದ್ದರಿಂದ ಅವ್ರಿಗೆ ಬರಲಿಕ್ಕಾಗಲಿಲ್ಲ. ಅವರು ಎಲ್ಲರ ಹತ್ರ ಎಲ್ರಿಗೂ ತಿಳಿಸಿ, ನನ್ನ ಅನಾನುಕೂಲತೆಯಿಂದ ತಿಳಿಸಿ ಅಂತ ಹೇಳಿದ್ದಾರೆ. ಯಾವತ್ತೂ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳಿದ್ದಾರೆ. ಅದರಿಂದ ಎಲ್ರಿಗೂ, ನಮ್ಮ ಸಮಾಜದ ಬಾಂಧವರಿಗೆ ಮತ್ತು ನೆರೆದಿರ್ತಕ್ಕಂಥ ಎಲ್ರಿಗೂ ಅವರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ದೇವಸ್ಥಾನದ ಒಬ್ಬ ಮುಕ್ತೇಶ್ವರನಾಗಿ ಕೂಡ ನಾನು ನಿಮಗೆಲ್ಲರಿಗೂ ದೇವಸ್ಥಾನದ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.